ಗೋಹತ್ಯೆ ನಿಷೇಧವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂಬ ಹಿನ್ನೆಲೆಯಲ್ಲಿ ದಿನೇಶ್ ಪೈ ಅವರು ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಈ ಪೂರಕವಾಗಿ ಒಂದು 3-4 ಸಂಗತಿಗಳನ್ನು ನಾನು ಮಾಧ್ಯಮದ ಮುಖಾಂತರ ಸರ್ಕಾರ, ಜಿಲ್ಲಾಡಳಿತದ ಗಮನಕ್ಕೆ ತರ್ತಾ ಇದ್ದೀನಿ. ಕಳೆದ 1 ವರ್ಷಗಳಿಂದ ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕರಾವಳಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದ ಪೊಲೀಸ್ ಇಲಾಖೆಯ ಒಂದು ಪರಿಣಾಮಕಾರಿ ಕಟ್ಟುನಿಟ್ಟಿನ ಕ್ರಮದ ಕಾರಣ ಇವತ್ತು ಇಲ್ಲಿ ಒಂದು ಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಡ್ರಗ್ಸ್ ದಂಧೆ ಇರ್ಬೋದು, ನಂಬರ್ 2 ದಂಧೆಗಳಿರ್ಬೋದು, ಅದು ಅಕ್ರಮ ಮರಳು ಮಾಫಿಯಾ, ಅಕ್ರಮ ಮಸಾಜ್ ಪಾರ್ಲರ್, ಕ್ಲಬ್ಗಳು, ಅಷ್ಟು ಮಾತ್ರ ಅಲ್ಲದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ದೇಶ ಪೂರಕವಾದಂತಹ ಪೋಸ್ಟ್ಗಳು ಹಾಕುವುದು, ಇದೆಲ್ಲ ಕಡಿಮೆಯಾಗಿ ಒಂದು ರೀತಿಯಲ್ಲಿ ಒಂದು ಶಾಂತಿಯ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಇದೊಂದು ಪೂರಕವಾಗಿದೆ. ಇದರ ಜೊತೆ ಅಕ್ರಮ ಗೋಸಾಗಾಟ, ಗೋಹತ್ಯೆ ಇದರ ವಿರುದ್ಧನೂ ಪೊಲೀಸರು ಸಾಕಷ್ಟು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಈ ಅಕ್ರಮವಾದಂಥ ಗೋಸಾಗಾಟ, ಗೋಹತ್ಯೆ ಸಂಪೂರ್ಣವಾಗಿ ನಿಂತಿಲ್ಲ. ಹಾಗಾಗಿ ಇದು ಇವತ್ತೇನು ಶಾಂತಿಯುತವಾದಂಥ ವಾತಾವರಣ ನಮ್ಮ ಕರಾವಳಿಯಲ್ಲಿ ಇದೆ, ಇದಕ್ಕೇನಾದರೂ ಒಂದು ಧಕ್ಕೆ ಬರ್ಬೋದಂಥ ಆತಂಕ ಇವತ್ತು ಸಾಮಾನ್ಯವಾಗಿ ಕರಾವಳಿಯ ಜನರಲ್ಲಿ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿಯ ಜಿಲ್ಲಾಡಳಿತದ ಹತ್ರ ಆಗ್ರಹ ಮಾಡ್ತಾ ಇದ್ದೀನಿ. ಯಾವ ಕರ್ನಾಟಕದಲ್ಲಿ ಗೋ ಅಂಶವನ್ನು ಉಳಿಸಬೇಕು, ಗೋಹತ್ಯೆಯನ್ನು ನಿಷೇಧ ಮಾಡುವಂತಹ ಯಾವ ಕಾನೂನು ಇದೆ ಅದನ್ನು ಈ ಭಾಗದಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಪ್ರತಿ ಸಲ ಇಡೀ ಕರ್ನಾಟಕದಲ್ಲಿ ಅಧಿಕೃತವಾಗಿ ಇರುವಂತಹ, ಕಾನೂನು ಪ್ರಕಾರವಾಗಿ ಇರುವಂತಹ ಕಸಾಯಿಖಾನೆಗಳಿರುವುದು 3 ಮಾತ್ರ. ಒಂದು ಬೆಂಗಳೂರು ಇದ್ದದ್ದು, ಒಂದು ಬೆಂಗಳೂರು, ಒಂದು ಹುಬ್ಬಳ್ಳಿ, ಒಂದು ಮಂಗಳೂರು. ಇದರಲ್ಲಿ ಇವತ್ತು ಮಂಗಳೂರು ಇದು ಬಂದಾಗಿದೆ, 3-4 ವರ್ಷ ಆಯಿತು. ಹುಬ್ಬಳ್ಳಿಯಲ್ಲಿ ಕೂಡ ಇವತ್ತು ಕಾನೂನು ಪ್ರಕಾರ ಇಲ್ಲ, ಬೆಂಗಳೂರಲ್ಲಿ ಮಾತ್ರ ಇದೆ ಅಧಿಕೃತವಾಗಿ, ಅದು ಕೂಡ ಕಾನೂನು ಪ್ರಕಾರ ಇಲ್ಲ. ಆದ್ರೂ ಇವತ್ತು ಕರ್ನಾಟಕದ ಎಲ್ಲ ಕಡೆ ಅಕ್ರಮ ಕಸಾಯಿಖಾನೆಗಳಿದೆ, ಸಾವಿರಾರು ಬೀಫ್ ಸ್ಟಾಲ್ಗಳಿದೆ. ದಿನೇಶ್ ಪೈ ಅವರು ಹೇಳಿದಾಗೆ ಕಾನೂನು ಏನು ಹೇಳ್ತಾ ಇದೆ? ಹಸು ಕಡಿಯುವಂತಿಲ್ಲ, ಆಕಳು ಕಡಿಯುವಂತಿಲ್ಲ, ಹೋರಿ ಕಡಿಯುವಂತಿಲ್ಲ, 13 ವರ್ಷದ ಕೆಳಗಡೆ ಇರುವಂತಹ ಎಮ್ಮೆ ಕೋಣಗಳನ್ನು ಕೂಡ ಕಡಿಲಿಕ್ಕೆ ಅವಕಾಶ ಇಲ್ಲ. ಯಾವುದಕ್ಕೆ ಅವಕಾಶ ಇದೆ? 13 ವರ್ಷ ಮೇಲ್ಪಟ್ಟಂತಹ ಎಮ್ಮೆ ಮತ್ತು ಕೋಣ ಏನಿದೆ ಅದು ಡಾಕ್ಟರ್ ಸರ್ಟಿಫೈ ಮಾಡಬೇಕು. ಅದು ಹಾಲು ಕೊಡುವುದಿಲ್ಲ ಅಥವಾ ಇನ್ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತೇಳಿ ಡಾಕ್ಟರ್ ಸರ್ಟಿಫೈ ಮಾಡಿದ ಮೇಲೆ ಅದನ್ನು ಕಡಿಬೇಕು. ಆದರೆ ಅಂತಹ ಕಾನೂನನ್ನು ತೂರಿ ಇವತ್ತು ಪ್ರತಿನಿತ್ಯ ಅಕ್ರಮವಾದಂತಹ ಗೋಹತ್ಯೆಗಳು, ಗೋ ಸಾಗಾಟಗಳು ಇವತ್ತು ನಿರಂತರವಾಗಿ ರಾಜ್ಯದಲ್ಲಿ ಆಗ್ತಾ ಇದೆ. ಕೇವಲ ಮೇ 1 ತಿಂಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪ್ರಕರಣಗಳು ಇವತ್ತು ಕರ್ನಾಟಕದಲ್ಲಿ ಆಗಿದೆ. ಕರಾವಳಿಯಲ್ಲಿ ಕೂಡ ನಾವು ಸಾಕಷ್ಟು ಸಲ ಗಮನಕ್ಕೆ ತಂದಿದ್ವಿ. ಅಕ್ರಮ ಕಸಾಯಿಖಾನೆಗಳು ಕುದ್ರೋಳಿಯಲ್ಲಿ ಇದೆ, ಜೋಗಟ್ಟೆಯಲ್ಲಿ ಇದೆ, ಕಾಟಿಪಲ್ಲ, ಚೊಕ್ಕಬೆಟ್ಟು, ಕಣ್ಣೂರು, ಉಳ್ಳಾಳದ ಮುಕ್ಕಚೇರಿ, ಕಸಾಬೆಂಗ್ರೆ, ಈ ಎಲ್ಲ ಭಾಗದಲ್ಲಿ ಇವತ್ತು ಅಕ್ರಮವಾಗಿ ಗೋಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ. 100 ಬೀಫ್ ಸ್ಟಾಲ್ಗಳಿಗೆ ಇಲ್ಲಿಂದಲೇ ಮಾಂಸಗಳು ಮಾರಾಟ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಪೊಲೀಸ್ ಇಲಾಖೆಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಯಾವ ರೀತಿ ನೀವು ಇವತ್ತು ಡ್ರಗ್ಸ್ ಜಾಲವನ್ನು ಬೆನ್ನತ್ತಾ ಇದ್ದೀರಿ, ಯಾವ ರೀತಿ ನೀವು ನಂಬರ್ 2 ದಂಧೆಗಳನ್ನು ಕಡಿವಾಣ ಆಗ್ತಾ ಇದ್ದೀರಿ, ಅಂಥದ್ದೇ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಗೋವಿನ ವಿಚಾರದಲ್ಲಿ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ಈ ರೀತಿಯ ಅಕ್ರಮ ಗೋಸಾಗಾಟ, ಗೋಹತ್ಯೆಯನ್ನು ತಡೆಯಲಿಕ್ಕೆ ಕರಾವಳಿಯಲ್ಲಿ ಒಂದು ವಿಶೇಷವಾದಂತಹ ಪೊಲೀಸ್ ತಂಡವನ್ನು ರಚನೆ ಮಾಡಬೇಕು ಅಂತೇಳಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ SP ಅವರಿಗೂ, ಪೊಲೀಸ್ ಕಮಿಷನರ್ನವರಿಗೂ ನಾನು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಮುಖಾಂತರ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಎರಡನೇದು, ತಾವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ಬೋದು, ಮೊನ್ನೆ ಬಂಟ್ವಾಳದ ಗೂಡಿನ ಬಳಿ ಉರೂಸ್ ಸಂದರ್ಭ ಒಬ್ಬ SDPI ಮುಖಂಡ ಒಂದು ಭಾಷಣವನ್ನು ಮಾಡಿದ್ದಾನೆ. ಮಾತಾಡಬೇಕಾದ್ರೆ ಹೇಳ್ತಾನೆ, ತಿನ್ನುವುದು ನಮ್ಮ ಹಕ್ಕು ಅದು, ಹಾಗಾಗಿ ಇದನ್ನು ಪ್ರಶ್ನೆ ಮಾಡಿ ಯಾರಾದರೂ ಮಸೀದಿ ಹತ್ರ ಅಥವಾ ಮುಸಲ್ಮಾನರು ಏರಿಯಾದ ಹತ್ರ ಬಂದರೆ ಕೈ ಕುತ್ಕೊಂಡು ಕೂರಬೇಡಿ, ಅದಕ್ಕೆ ನಿಮ್ಮದೇ ರೀತಿಯಲ್ಲಿ ಉತ್ತರಿಸಿ ಎಂಬಂತಹ ಒಂದು ಪ್ರಚೋದನಕಾರಿಯಾದಂತಹ ಹೇಳಿಕೆಯನ್ನು ಅವನು ಕೊಟ್ಟಿದ್ದಾನೆ. ನಾನು ಹೇಳುತ್ತಿರುವುದು, ದೇಶದಲ್ಲಿ ಆಹಾರ ತಿನ್ನುವುದು ಅವರವರ ಹಕ್ಕು. ಕೆಲವು ಕಡೆ ಮೀನು ತಿಂತಾರೆ,
ಕೆಲವು ಕಡೆ ಕೋಳಿ ತಿಂತಾರೆ, ಕೆಲವು ಕಡೆ ಆಡು ಮಾಂಸ ಕುರಿ ಮಾಂಸ ತಿಂತಾರೆ, ಕೆಲವು ಕಡೆ ನಾಯಿ ಮಾಂಸನೂ ಹಂದಿ ಮಾಂಸನೂ ತಿಂತಾರೆ. ಅದು ಅವರವರ ಪದ್ಧತಿಯಂತೆ ಹಕ್ಕು ಅವರು, ನಮ್ಮದೇನು ಅದಕ್ಕೆ ಅಭ್ಯಂತರ ಇಲ್ಲ. ಆದರೆ ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು ಇದೆ, ಗೋವನ್ನು ಹತ್ಯೆ ಮಾಡಬಾರ್ದು ಅಂತ ಇದೆ. ಆದರೂ ಅದನ್ನು ಮೀರಿ ನಾವು ತಿಂತೀವಿ, ಅದು ನಮ್ಮ ಹಕ್ಕು ಅಂತ ಹೇಳುವುದಾದರೆ ಗೋಹತ್ಯೆ ನಿಷೇಧ ಕರ್ನಾಟಕದಲ್ಲಿ ಕಾನೂನಿದೆ. ಹಾಗಾಗಿ ನೀವು ಈ ರೀತಿ ನಮ್ಮ ಹಕ್ಕು ಅಂತೇಳಿ ಇದ್ದಲ್ಲೆಲ್ಲ ಈ ರೀತಿಯ ಕೃತ್ಯ ನಡೆಸಿದರೆ ಕಾನೂನು ರೀತಿಯಲ್ಲಿ ಅದನ್ನು ತಡೆಯುವುದು ಕೂಡ ನಮ್ಮ ಹಕ್ಕು ಅದು. ಹಾಗಾಗಿ ಇದನ್ನು ನೀವು ಯೋಚನೆಯನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕಳೆದ 1 ವರ್ಷದಲ್ಲಿ ಭಾಳ ಸೌಹಾರ್ದತೆಯ ಸಾಮರಸ್ಯದ ವಾತಾವರಣ ಇದೆ, ಇದೇ ರೀತಿ ಮುಂದುವರಿಯಬೇಕು ಎಂಬುದು ಇಲ್ಲಿಯ ಭಾಳಷ್ಟು ಮುಖಂಡರ, ಧಾರ್ಮಿಕ ಮುಖಂಡರ ಕಳಕಳಿ ಇದೆ. ನಮಗೂ ಅದು ಸ್ವಾಗತ, ನಮ್ಮದು ಅದಕ್ಕೆ ಸಹಕಾರ ಇದೆ. ಅದಕ್ಕೋಸ್ಕರ ನಾನು ಕರಾವಳಿ ಭಾಗದ ಯಾರು ಮುಸಲ್ಮಾನರು ಮುಖಂಡರಿದ್ದಾರೆ, ಜಮಾತಿನ ಮುಖಂಡರಿದ್ದಾರೆ, ಅಥವಾ ಮುಸಲ್ಮಾನ ರಾಜಕೀಯ ನಾಯಕರಿದ್ದಾರೆ, ನಾನು ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಈ ರೀತಿಯ ಸೌಹಾರ್ದತೆ ಸಾಮರಸ್ಯದ ವಾತಾವರಣ ಮುಂದುವರಿಬೇಕಾದ್ರೆ ನೀವು ಹೇಳ್ತಿರಲ್ಲ, ಇಫ್ತಾರ್ ಕೂಟದಲ್ಲಿ ಹಿಂದೂಗಳನ್ನು ಕರೆಸಿ ಸಮೋಸ ಜ್ಯೂಸ್ ಕೊಟ್ಟು ಸಾಮರಸ್ಯದ ಸೌಹಾರ್ದತೆಯ ಪಾಠವನ್ನು ನೀವು ಹೇಳ್ತಾ ಇದ್ದೀರಲ್ವ, ಭಾಳ ಸಂತೋಷ. ನಾನು ಹೇಳ್ತಿರುವುದು ಇದೇ ಸಾಮರಸ್ಯದ ಸೌಹಾರ್ದತೆಯ ಪಾಠವನ್ನು ನಾಡ್ದು 28ನೇ ತಾರೀಕು ಬಕ್ರೀದ್ ಬರುತ್ತಲ್ವ, ಅಂಥ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ಯಾವುದೇ ರೀತಿಯ ಗೋವುಗಳ ಕುರ್ಬಾನಿಯನ್ನು ಮಾಡಬಾರ್ದು, ಗೋವುಗಳ ಹತ್ಯೆಯನ್ನು ಮಾಡಬಾರ್ದು ಎಂಬುದನ್ನು ತಾಕೀತು ಮಾಡಿ, ಎಂಬುದನ್ನು ನಿಮ್ಮ ಯುವಕರಿಗೆ ಹೇಳಿ ಪತ್ವ ಹೊರಡಿಸಿ, ಆಗ ನಿಮ್ಮ ನಿಜವಾದಂಥ ಸೌಹಾರ್ದತೆ, ನಿಜವಾದಂಥ ಸಾಮರಸ್ಯದ ಬಗ್ಗೆ ಏನು ಕಳಕಳಿ ಇದೆ, ಇದಕ್ಕೊಂದು ಗೌರವ ಇದೆ. ಗೋವು ಅದೊಂದು ಹಿಂದೂಗಳ ನಂಬಿಕೆ, ಅದು ಶ್ರದ್ಧೆ, ಅದು ನಾವು ಅದನ್ನು ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಇದನ್ನು ಕಡಿಯಬಾರ್ದು, ಇದನ್ನು ತಿನ್ನಬಾರ್ದು, ಅಕ್ರಮ ಸಾಗಾಟ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಹತ್ಯೆ ಮಾಡಬಾರ್ದು ಎಂಬುದನ್ನು ನಿಮ್ಮ ಸಮಾಜದೊಳಗಡೆ, ನಿಮ್ಮ ಸಮುದಾಯದೊಳಗಡೆ ಒಂದು ನಿರ್ಣಯ ಮಾಡಿ ಈ ಸಲದ ಬಕ್ರೀದ್ ಹಬ್ಬವನ್ನು ಗೋಹತ್ಯೆ ಮುಕ್ತ ಹಬ್ಬವನ್ನಾಗಿ ಮಾಡಿ ತೋರಿಸಿ. ಆಗ ಇದನ್ನು ಎಲ್ಲರೂ ಗೌರವಿಸ್ತಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮುಖಾಂತರ ತಮಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಅಧಿಕೃತವಾಗಿ ಇಲ್ಲ, ಹಾಗಾದರೆ ಇದು ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಕಡಿದು ತಗೊಂಡು ಬರ್ತಾ ಇದ್ದಾರೆ? ಒಂದ್ಸಲ ನೀವೇ ಸರ್ವೆ ಮಾಡಿ. ನಾನು ಹೇಳ್ತಿರೋದು ಅಂದರೆ ಯಾವುದೋ ಒಂದು 5-6 ಕಡೆ ಅಕ್ರಮವಾಗಿ ಇದನ್ನು ಸಾಗಾಟ ಮಾಡ್ತಾ ಇದ್ದಾರೆ, ಅದು ಹತ್ಯೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಿಮಗೆ ಸಾಕ್ಷಿಗಳು ಇವತ್ತು ಸಿಗ್ತಾ ಇದೆ ಅಲ್ವಾ. ಮೊನ್ನೆ ಮೂಡಬಿದ್ರೆಯಲ್ಲಿ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ, ಬ್ರೀಜಾ ಕಾರಲ್ಲಿ ಗೋಗಳನ್ನು ಕೊಂಡೋಗುವಂಥದ್ದು. ಮೊನ್ನೆ ಬಚ್ಪೆಯಲ್ಲಿ ಫಾರ್ಚುನರ್ ಗಾಡಿಯಲ್ಲಿ ಹಿಡಿದಿದ್ದಾರೆ. ಕದ್ರಿಯಲ್ಲಿ 1 ತಿಂಗಳ ಹಿಂದೆ 34 ಗೋಗಳನ್ನು ಹಿಡಿದಿದ್ದಾರೆ. ಮೊನ್ನೆ 27 ಜಾನುವಾರುಗಳನ್ನು ಕಂಕನಾಡಿ ನಗರ ಸ್ಟೇಷನಲ್ಲಿ ಹಿಡಿದಿದ್ದಾರೆ. ನಾನು ಹೇಳ್ತಿರುವುದು ಇಷ್ಟೆಲ್ಲ ಕ್ರಮ ತೆಗೆದುಕೊಂಡ್ರು ಇವತ್ತು ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳುತ್ತಿರುವುದು ಇದು ನಮ್ಮ ಇಲ್ಲಿಯ ಇವತ್ತೇನು ಶಾಂತಿಯ ವಾತಾವರಣ ಇದೆ ಇದಕ್ಕೆ ಧಕ್ಕೆ ತರಬಹುದು. ನಮ್ಮ ನಂಬಿಕೆಯ ಮೇಲೆ ಶ್ರದ್ಧೆಗೆ ಧಕ್ಕೆ ಬಂದಾಗ ನಾವು ಸಹಜವಾಗಿ ಇದಕ್ಕೆ ನಾವು ಪ್ರಶ್ನೆ ಮಾಡ್ತೀವಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಸಂಪೂರ್ಣವಾಗಿ ನಾನು ಜಿಲ್ಲಾಡಳಿತಕ್ಕೆ ಹೇಳ್ತಾ ಇದ್ದೀನಿ, ಯಾರು ಇದನ್ನು ಕೃತ್ಯ ಮಾಡ್ತಾ ಇದ್ದಾರೆ ಅವ್ರಿಗೂ ಹೇಳ್ತಾ ಇದ್ದೀನಿ, ಶಾಂತಿಯ ವಾತಾವರಣ ಎಲ್ಲರಿಗೂ ಬೇಕಲ್ವ. ಈಗ ಮೊನ್ನೆ ಗೃಹ ಸಚಿವರು ಏನು ಹೇಳಿದರು, ಇಲ್ಲಿ ಬರಬೇಕಾದ್ರೆ ಒಂದು ಕಡೆ ಮಾತಾಡಬೇಕಾದ್ರೆ ಹೇಳಿದರು, ಪೊಲೀಸರ ಈ ಕ್ರಮದ ಜೊತೆ ಜನರು ಕೈ ಜೋಡಿಸ್ತಾ ಇದ್ದಾರೆ ಯಾವುದು ಈ ಶಾಂತಿಯ ಕ್ರಿಯೆಗೆ. ಅದಕ್ಕೋಸ್ಕರ ನಾವು ಕೈ ಜೋಡಿಸ್ತಾ ಇದ್ದೀವಿ, ಅವರು ಕೈ ಜೋಡಿಸಲಿ. ಯಾಕೆ ಮಾಡಬೇಕು? ಬೇರೆ ಏನು ವ್ಯಾಪಾರ ಮಾಡಲಿ, ಬೇರೆ ಯಾವುದನ್ನು ಕಡಿಯಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಸೊ ಇದನ್ನು ನಾನು ಹೇಳ್ತಾ ಇದ್ದೀನಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು.
98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ. ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ. ಅನುಭವಿ ಅಧ್ಯಾಪಕರಿಂದ ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ. ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468 8105072386. ವೆಬ್ಸೈಟ್ www.vivekanandapuc.com.